ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಪ್ರಥಮ ಯೋಜನೆಯಾದ ತಾಯಿಯ ಮಡಿಲಲ್ಲಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಿರ್ಮಾಣವಾಗಲಿರುವ ಅಂಬಿಕಾ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಸಮುಚ್ಚಯದ ಭೂಮಿ ಪೂಜೆ ಕಾರ್ಯಕ್ರಮವು ನಗರದ ಕೋಡಿಕಲ್ನಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ನಿರ್ಮಾಣ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಕನಸಿನ ಯೋಜನೆಯಾಗಿರುವ ಅಂಬಿಕಾ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಸಮುಚ್ಚಯದ ಭೂಮಿ ಪೂಜೆ ಕಾರ್ಯಕ್ರಮವು ನಗರದ ಕೋಡಿಕಲ್ನಲ್ಲಿ ನಡೆಯಿತು. ಕುಟುಂಬದ ಹಿರಿಯರು ಹಾಗೂ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯೊಂದಿಗೆ ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ನಿರ್ದೇಶಕರಾದ ಚಂದ್ರಹಾಸ್ ಪಂಡಿತ್ ಹೌಸ್ ಅವರು ಭೂಮಿ ಪೂಜೆ ನೆರವೇರಿಸಿದ್ರು. ನಂತರ ಮಾತನಾಡಿದ ಚಂದ್ರಹಾಸ್ ಪಂಡಿತ್ ಹೌಸ್ ಅವರು, ನನ್ನ ಕನಸಿನ ಯೋಜನೆ ಪ್ರಾರಂಭವಾಗಿರುವುದು ಬಹಳ ಸಂತೋಷವಾಗಿದೆ. 2003ರಲ್ಲಿ ಕನ್ಸ್ಟ್ರಕ್ಷನ್ ಪ್ರಾರಂಭವಾಗಿದ್ದು, ಹಿರಿಯರು ಹಾಗೂ ನನ್ನ ಗುರುಗಳಾದ ಕುತ್ವಾಲ್ ಶೇಷಯ್ಯ ಶೇರಿಗಾರ್ ಅವರು ನನ್ನ ಕನಸನ್ನು ಪ್ರೋತ್ಸಾಹಿಸಿದ ಧೀಮಂತ ವ್ಯಕ್ತಿಗಳಾಗಿದ್ದಾರೆ ಎಂದರು. ಜಾಗದ ಎಲ್ಲೆಲ್ಲ ಬೇರೆ ಮತ್ತೊಂದು ಜಾಗದ ಜಾಗದ ಎತ್ತು ಕೊಡ್ದು ಆ ಮೂಲಕ ನನ್ನ ಜೀವನ ಸಾಗಿಸೊಂದು ಆ ಸಂದರ್ಭ ಕೊತ್ವಾಲ್ ಶೇಷಯ್ಯ ಶೇರಿಗಾರ್ ಬಂದ್ಬಿಡಂಚಿನ ವ್ಯಕ್ತಿ ಈಗ ಪರಿಚಯ ಆಗ್ತಾರೆ. ಅರ್ನ ಮೂಲಕವಾದ ಪರಿಚಯ ನಂಚಿನ ಎನ್ನ ಈ ಬಿಲ್ಡಿಂಗ್ನ ಹೆಂಗಿನ ಕನಸಿನ ಚಿಗುರು ಸಾಯಿನ ವ್ಯಕ್ತಿಯರಿಗೆ ನಾನು ಅರೇನೆ ಯಾನಿ ಸಂದರ್ಭ ನೆನಪು ಮಲ್ಪೋಡೆ ಆಡ ಇನಿ ಅರೇನ್ ದಾಯಿಲೆ ಈಚಿಕೆಂಡ ಅರೆ ಒಂದು ಸರ್ಪ್ರೈಸ್ ಕೊಡೋಮ್ನ ಕಾರಣಕ್ಕೋಸ್ಕರ ಬಿಲ್ಡಿಂಗ್ ಇನಾಗ್ರೇಷನ್ ಮಲ್ತದ್ದು ಅವೇನು ಅರ್ನಕಾಯ್ತು ಉದ್ಘಾಟನೆ ಮಾಡ್ಬಿಡೋಮ್ನ ಆ ಮಹಾದಾಸೆಗೋಸ್ಕರ ಈ ವಿಚಾರ ಅದಕ್ಕೆ ತೆರಿಪ ಅಂದ ಅರೇನಿ ಕಾರ್ಯಕ್ರಮಗಳು ಲೆಪ್ಪ ಅಂದ ಯಾನಿ ಕಾರ್ಯಕ್ರಮ ಮಲ್ತೆ ಬಂದ್ರೆ ಆಡ ಅರೇನು ಎನಿ ಟೈಮ್ ಯಾನು ಮನಸ್ಸಿಡು ಅರೇನು ಗುರು ಒಂದು ಆಲೋಚನೆ ಬಂತು ನಾನು ಕೆಲಸಕಾರನ ಮನ್ಪೆ ಅದಕ್ಕೋಸ್ಕರ ಪುದರ್ನಿ ಸುರುಕಾದು ಯಾನು ಮೂಲ ಪ್ರಸ್ತಾಪ ಅಂತ ಬಂದೆ. ನಂತರ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಕುಮಾರ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ್ರು. ಎಲ್ಲವನ್ನ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಆರಂಭ. ದೀಪ ಇಂಚ ಬೆಳಗುಡ ಅಂಚನೆ ಈ ಸಂಸ್ಥೆಲ ದುಂಬುಗು ದಕ್ಷಿಣ ಕನ್ನಡ ಕರಾವಳಿ ಭಾಗದ ಬೆಳಕಾಡು ಅಂಬಿಕಾ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಸಮುಚ್ಚಯದ 3D ಮಾದರಿಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಮೇಯರ್ ಮನೋಜ್ ಕುಮಾರ್ ಅನಾವರಣಗೊಳಿಸಿದರು. ಲಾಟಸ್ ಪ್ರಾಪರ್ಟೀಸ್ನ ನಿರ್ದೇಶಕ ಸಂಪತ್ ಶೆಟ್ಟಿ ಈ ಯೋಜನೆಯ ಬ್ರೋಚರ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರು. ಈ ಸಂದರ್ಭ ಮಾತನಾಡಿದ ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯ ಕಿರಣ್ ಕುಮಾರ್ ಅವರು, ಮೊದಲು ಕೋಡಿಕಲ್ ಪ್ರದೇಶಕ್ಕೆ ಕಿರಿದಾದ ರಸ್ತೆ ವ್ಯವಸ್ಥೆ ಇದ್ದು ವಾಹನ ಸಂಚಾರಕ್ಕೂ ಕಷ್ಟಕರವಾಗುತ್ತಿತ್ತು. ಆದರೆ ಈಗ ರಸ್ತೆ ಅಗಲೀಕರಣದ ಕಾರಣದಿಂದಾಗಿ ಈ ಪ್ರದೇಶ ಅಭಿವೃದ್ಧಿಗೊಂಡಿದೆ. ಇಂತಹ ಪ್ರದೇಶದಲ್ಲಿ ಅಂಬಿಕಾ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಸಮುಚ್ಚಯ ನಿರ್ಮಾಣಗೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. 10 ವರ್ಷದ ದುಂಬು ಈ ಕೋಡಿಕಲ್ದ ಬಾಗಡ್ ಏರ್ಲ ತೂದಿತ್ತರ್ನ 5 ವರ್ಷದ ದುಂಬೆ ಒಂಜಿ ಸಪ್ರವಾಯಿನ ರಸ್ತೆ ಆದಿತ್ತಂಡು ಒಂಜಿ ಬಸ್ ಪೋಂಡ ಕುಡಂಜಿ ಕಾರ್ ಜಪ್ಪಡದು ಉಂಟಾವಳಿತ್ತು ಅಂಚಿನ ಒಂಜಿ ಪ್ರದೇಶ ಆದಿತ್ತಂಡು ಕೋಡಿಕಲ್ ಮಸ್ತ್ ಈ ಪ್ರದೇಶಲೆಡೆ ಹಿಂದುಳಿದ ಪ್ರದೇಶ ಅಂದೆ ಪನೊಲಿ ಸಿಟಿ ಎಂಟರ್ ಆಪುನ ಅಂಚಿನ ಒಂಜಿ ಜಾಗಡ್ ಔಟ್ಸ್ಕರ್ಟ್ಸ್ ಪಂಡದ ನಮ್ಮ ಪಣದಿತ್ತು ಸಿಟಿತ ಕೋಡಿಕಲ್ ಪಂಡದ ಅಂಡ ಇನ್ನಿತ ದಿನಟಿ ಈ ಕೋಡಿಕಲ್ನ ತೂನಗ ಒಂಜಿ ಆತು ಖುಷಿ ಆಪುಂಡು ಮೂಜಿ ಬಸ್ ಪೋಪುನಾತ್ ಅಗಲ ಏನ ರೋಡ್ ಆದ್ ಒಂಜಿ ಆತು ಇಲ್ಲು ಪೊರ್ಲುದ ಇಲ್ಲು ಬರ್ತದೆ ಇತ್ತೆ ಕುಡಾತು ಖುಷಿದಾದ ಆಪುಂಡು ಬಣ್ಣಗ ಇಂಚಿನ ಒಂಜಿ ಜಾಗಡ್ ಚಂದ್ರಹಾಸ್ ಪಂಡಿತ್ ಹೌಸರ್ನ ಅಂಚಿನ ಮಲಮಲ್ಲ ಬಿಲ್ಡರ್ಸ್ ನಕಲು ಪೊರ್ಲುದ ಒಂಜಿ ಕಟ್ಟಡಲೇನು ಮುಲ್ ಕಟ್ಟೊಂಡು ಬಣ್ಣ ಎಂಕಾದುಪ್ಪು ಮನೋಜ್ಗಾದುಪ್ಪು ಮಸ್ತ್ ಖುಷಿ. ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಮೇಯರ್ ಮನೋಜ್ ಕುಮಾರ್ ಮಾತನಾಡಿ, ಒಂದು ಪ್ರದೇಶ ಅಭಿವೃದ್ಧಿಯಾಗಬೇಕಾದರೆ ವಾಣಿಜ್ಯ ಮಳಿಗೆ ಮತ್ತು ವಸತಿ ಸಮುಚ್ಚಯದ ಅಗತ್ಯವಿದೆ ಎಂದರು. ಕಾರ್ಪೊರೇಟರ್ ಅದು ಬರೋದು ಖಾಲಿ ಒಂಜಿ 20 ಫೀಟ್ ರೋಡ್ ಇರ್ತದೆ ಅವಳ ಟಾರ್ ರೋಡ್ ಡಾಮರ್ ರೋಡ್ ಈಗ ಬತ್ತಿ ಕೂಡಲೇ ಅಷ್ಟು ಶುರು ಮಲ್ತಿನೇ ರಸ್ತೆ ಅಗಲೀಕರಣ ಬೊಕ್ಕ ಈಗಿನ ಕಾಂಕ್ರೀಟೀಕರಣ ಎಪ್ಪಟ ಉವೆ ಒಂಜಿ ನಗರ ಪ್ರದೇಶ ಆದಿಕೊಂಡು ಅಭಿವೃದ್ಧಿ ಬಂದು ತೋಜಿನ ಒಂಜಿ ರಸ್ತೆ ಅಗಲೀಕರಣ ಅಂಚನೆ ಇಂಚಿನ ಬಿಲ್ಡರ್ನಾಗಲ್ಲ ಮತ್ತು ಜಾಗ ತೂಪಿನ ಅಲ್ಪ ರೋಡ್ದ ವ್ಯವಸ್ಥೆ ಇಂಚೆ ಉಂಡು
ಚೊಲ್ಲಿರು ಬತ್ತೆ ಕೇಳಿ ಸುರುಗಾದು ಈ ಜಾಗ ಎಂಗ್ಲ ತುಂಬದ ಹಿರಿಯರು ಎಂಗ್ಲ ಈ BJPದ ಮಲ್ಲ ಎಂಗ್ಲ ಮಾರ್ಗದರ್ಶನ ರಾಮದಾಸ್ ನಾಯಕರೇ ಈ ಜಾಗ ಆದರೆ ಕುಡುರಿಯಾಗ ಮಾರ್ದು 5 ಪಕ್ಕ ಹಾಕಾಗಿ ಚಂದ್ರಶೇಖರ್ ಪಂಡಿತ ಹೋದ್ರೆ ಮೇರೆ ಕೈಕೊಂಡು ಅಣ್ಣ ಮುನ್ಪು ಕನ್ಸ್ಟ್ರಕ್ಷನ್ ಅನ್ನಾಗ ಇಟಾಚಿ ಬಂದದ್ದು ಮಣ್ಣದೆಪ್ಪನಾಗ ಎಂಗ್ಲ ಗೊತ್ತಾಯ್ತು ಎಲ್ಲ ವಾರ್ಡ್ ಅದರ ಬೇಲೆ ಒಂದು ಪಂದ್ಯಾನ ಬರೀತಿಲ್ಲ ಅದಕ್ಕೆ ಲೆಕ್ಕ ನಮ್ಮ ಕಡೆ ಈಗ ಮನಸ್ಸು ಬರ್ತಾ ಜಾರು ಬಂದಿರೋ ನಿಕ್ಲಾನೆ ಪಾಟಿದಾರಿಗೆ ಗೊತ್ತು ಜಗೇನೆ ಏನು ಪಾಟಿದಾರ ಚಂದ್ರಹಾಸನ ಅವನ ಗಾಡಿ ಇದೆಯಾ ನಡೆ ಅಂತ ಹಿಂಗೆ ಡೌಟ್ ಆಗಿದೆ ಚಂದ್ರಹಾಸನ ಬೊಕ್ಕಾಯ್ತು ಮನದಲ್ಲಿ ಚಂದ್ರಹಾಸನ ಫೋನ್ ಮಾಡ್ತೀನಿ ಪಂಡದಿಲ್ಲ ಈಗ ವಾರ್ಡ್ ಬಿಲ್ಡಿಂಗ್ ಮಾತೋದಿಲ್ಲ ಈ ಸಂದರ್ಭ ಎಸ್ಎನ್ಡಿಪಿ ಅಧ್ಯಕ್ಷ ಪದ್ಮನಾಭ, ವಕೀಲರಾದ ಕೃಷ್ಣ ಭಟ್, ಇಂಜಿನಿಯರ್ ಅನಿಲ್ ಹೆಗ್ಡೆ, ಕರ್ನಾಟಕ ಬ್ಯಾಂಕಿನ RO ಕೌಶಿಕ್ ರಾವ್, ಗೋಕುಲ್ ಪೈ ಹಾಗೂ ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಾಯಿಯ ಮಡಿಲಲ್ಲಿ ಎನ್ನುವ ಟ್ಯಾಗ್ಲೈನ್ನೊಂದಿಗೆ ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಅಂಬಿಕಾ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಸಮುಚ್ಚಯವು ವಿವಿಧ ಸೌಲಭ್ಯಗಳೊಂದಿಗೆ 13 ವಾಣಿಜ್ಯ ಮಳಿಗೆ ಮತ್ತು 25 ವಸತಿ ಸಮುಚ್ಚಯಗಳನ್ನು ಒಳಗೊಂಡ 5 ಅಂತಸ್ತಿನ ಕಟ್ಟಡ ನಿರ್ಮಾಣಗೊಳ್ಳಲಿದೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.